ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ತಮ್ಮ ಎಂಎಲ್ಸಿ ಅನುದಾನದಿಂದ ಡಿಸಿಎಂ ಲಕ್ಷ್ಮಣ ಸವದಿಯವರು ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರ ಮಾಡಿದರು. ಅಥಣಿ ತಾಲೂಕಿನಲ್ಲಿ ಕೊರೋನಾ ವ್ಯಾಪಕವಾಗಿ ಹೆಚ್ಚಿದ ಬೆನ್ನಲ್ಲೇ ಅಪಾರ ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸಿದ್ದು, ಜನರ ಚಿಕಿತ್ಸೆಗಾಗಿ ಈಗಾಗಲೇ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟ್ ನೀಡಿ ಜನರ ಪಾಲಿನ ಸಂಜೀವಿನಿಯಾಗಿದ್ದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದು ಅಥಣಿಯ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಅನ್ನು ನೀಡಲಾಗಿದ್ದು, ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಗಲಾಟೆಯಾದ ಸಮಯದಲ್ಲಿ ಕೋವಿಡ್ನಿಂದಾಗಿ ತಮ್ಮವರನ್ನ ಕಳೆದುಕೊಂಡು ಆಕ್ರೋಶಗೊಂಡಿದ್ದ ಜನರು ಬೆಂಕಿ ಹಚ್ಚಿದ್ದರಿಂದ ಈ ಮೊದಲು ಕೊಟ್ಟಿದ್ದ ಆಂಬ್ಯುಲೆನ್ಸ್ ಸುಟ್ಟು ಹೋಗಿ ಅಥಣಿ ತಾಲೂಕಿನ ಜನರಿಗೆ ಚಿಕಿತ್ಸೆಗಾಗಿ ಮಿರಾಜ್ ಮತ್ತು ಬೆಳಗಾವಿ ಆಸ್ಪತ್ರೆಗೆ ತೆರಳಲು ಆಂಬ್ಯುಲೆನ್ಸ್ಗಳ ಕೊರತೆ ಎದುರಾಗಿದ್ದನ್ನು ಅರಿತು ಜನರ ಅನುಕೂಲಕ್ಕಾಗಿ ಸದ್ಯ 2 ಆಂಬ್ಯುಲೆನ್ಸ್ ಅನ್ನು ಕೊಡಲಾಗುತ್ತಿದೆ ಎಂದು ಹೇಳಿದರು. ಸಂಪೂರ್ಣ ಹೈಟೆಕ್ ಆಂಬ್ಯುಲೆನ್ಸ್, ಆಕ್ಸಿಜನು, ವೆಂಟಿಲೇಟರು, ಎಸಿ, ಹೈಸ್ಪೀಡು, ಒಂದು ಟಾಪ್ ಮಾಡಲ್ ಏನಂತೀವಿ ಫುಲ್ಲಿ ಲೋಡೆಡ್. ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎಮರ್ಜೆನ್ಸಿ ಪೇಷಂಟ್ಗಳನ್ನು ಮಿರಾಜ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ನಮ್ಮಲ್ಲಿ ಹೈಟೆಕ್ ಆಂಬ್ಯುಲೆನ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಸುಮಾರು 29 ಲಕ್ಷ ರೂಪಾಯಿದಲ್ಲಿ ಒಂದು ಹೈಟೆಕ್ ಆಂಬ್ಯುಲೆನ್ಸನ್ನು ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 10 ದಿವಸದಲ್ಲಿ ಅದು ಕೂಡ ಸಿದ್ಧತೆಯಾಗಿ ಬಹುತೇಕ ತಾಲೂಕು ಮಟ್ಟದಲ್ಲಿ ಯಾವಲ್ಲಿಯೂ ಕೂಡ ಇರಲಿಕ್ಕಿಲ್ಲ. ಅದು ಬಹುತೇಕ ಇದ್ರೂ ನನಗೆ ಮಾಹಿತಿ ಇಲ್ಲ. ಆದರೂ ಅಥಣಿಯಲ್ಲಿ ಮಾತ್ರ ಒಂದು ಹೈಟೆಕ್ ಆಂಬ್ಯುಲೆನ್ಸ್ ಇರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ತುರ್ತು ಸಂದರ್ಭದಲ್ಲಿ ಇಲ್ಲಿಯ ಪೇಷಂಟ್ಗಳನ್ನು ಸಾಗಿಸಲಿಕ್ಕೆ ನಾವು ಬೇರೆ ಖಾಸಗಿ ಆಸ್ಪತ್ರೆಯಿಂದ ಬೆಳಗಾವಿನಿಂದ ಮಿರಾಜ್ದಿಂದ ಆಂಬ್ಯುಲೆನ್ಸ್ಗಳನ್ನು ತರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಆ ಸನ್ನಿವೇಶನ ನೀಗಿಸಬೇಕು ಅಂತ ತಿಳ್ಕೊಂಡು ಆ ಸಮಸ್ಯೆಯನ್ನು ಒಂದು ಹೈಟೆಕ್ ಆಂಬ್ಯುಲೆನ್ಸು, ಒಂದು ನಾರ್ಮಲ್ ಆಂಬ್ಯುಲೆನ್ಸ್, 2 ಆಂಬ್ಯುಲೆನ್ಸನ್ನು ಇವತ್ತು ಒಂದು ಆಂಬ್ಯುಲೆನ್ಸನ್ನು ನಾವು ಸರ್ಕಾರಿ ಆಸ್ಪತ್ರೆಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಪ್ಪಸಾಬ್ ಬಾವತಾಡೆ, ಸಂತೋಷ್ ಸಾವಡಕರ, ಚಿದಾನಂದ್ ಸವದಿ, ರಾಜು ಎಖಂಜಿ, ಸಚಿನ್ ಪುರ್ಲಿ, ಬಸವರಾಜ್ ದಡವಾಯಿ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.